ಸಿಎಂ ವಿರುದ್ಧ ಜನ ಮುಗಿಬೀಳ್ತಾರೆ, ಅವರಿಗೆ ಭದ್ರತೆ ನೀಡಿ ಎಂಬ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕರೂ ಆದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿ, ಡಿಕೆಶಿಗೆ ಅವರ ಪಕ್ಷದಲ್ಲಿ ಅಭದ್ರತೆ ಕಾಡ್ತಾ ಇರಬೇಕು, ಹಾಗಾಗಿ ಇನ್ನೊಬ್ಬರ ಭದ್ರತೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಭದ್ರತೆಯ ಸಮಸ್ಯೆ ಇಲ್ಲ ಎಂದ ಸುನಿಲ್ ಕುಮಾರ್, ಡಿಕೆಶಿ ಅವರೊಂದಿಗೆ ಸಿದ್ದರಾಮಯ್ಯ ಜೊತೆಗಿನ ಭಿನ್ನಮತ ಈಗಾಗಲೇ ಬಹಿರಂಗವಾಗಿದೆ. ಬಿಜೆಪಿ ಸರ್ಕಾರದ ಅವಧಿ ಪೂರ್ಣಗೊಳ್ಳಲು ಇನ್ನು 2 ವರ್ಷ ಕಾಲಾವಕಾಶ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಪೈಪೋಟಿ ಶುರುವಾಗಿದೆ. ಡಿಕೆಶಿಗೆ ಆ ಅಭದ್ರತೆ ಕಾಡ್ತಾ ಇರಬೇಕು. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಪರಮೇಶ್ವರನ್ನ ಕಂಡಾಗ ಅಭದ್ರತೆ ಕಾಡಬಹುದು. ಸದ್ಯ ನಮ್ಮಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ, 100ಕ್ಕೆ 100% ಯಾವುದೇ ಚರ್ಚೆ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. ಡಿಕೆಶಿ ಅವರಿಗೆ ಅವ್ರ ಪಕ್ಷದಲ್ಲಿ ಅಭದ್ರತೆ ಕಾಣ್ತಾ ಇರೋದ್ರಿಂದ ಇನ್ನೊಬ್ಬರು ಭದ್ರತೆ ಬಗ್ಗೆ ಮಾತಾಡ್ತಿದ್ದಾರೆ. ನಮಗೇನು ಭದ್ರತೆ ಸಮಸ್ಯೆ ಇಲ್ಲ, ಅವರು ಪಾರ್ಟಿಯಲ್ಲಿ ಅವ್ರಿಗೆ ಅಭದ್ರತೆ ಕಾಡ್ತಾ ಇರಬೇಕು ನಾವು. ಥ್ಯಾಂಕ್ ಯು ಸರ್. ಅದೇ ಅವ್ರಿಗೆ ಅಭದ್ರತೆ ಕಾಣ್ತಾ ಇರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಪಕ್ಷದಲ್ಲಿ. ಅಲ್ಲ, ಈಗಾಗಲೇ ಅದು ಬಹಿರಂಗ ಆಗಿದೆ. ಯಾರು ಇನ್ನೂ 2 ವರ್ಷದಕ್ಕಿಂತ ಮುಂಚೆ, ಇನ್ನೂ ಸರ್ಕಾರ ಪೂರ್ಣಗೊಳ್ಳಲಿಕ್ಕೆ, ಈ ಅವಧಿ ಪೂರ್ಣಗೊಳ್ಳಲಿಕ್ಕೆ 2 ವರ್ಷ ಪೂರ್ಣಗೊಳ್ಳಲಿಕ್ಕೆ ಕಾಲಾವಕಾಶ ಇರುವಂಥ ಸಂದರ್ಭದಲ್ಲಿ ಅವ್ರ ಪಾರ್ಟಿನಲ್ಲಿ ಇಷ್ಟು ಬೇಗ ಪೈಪೋಟಿ ನಿರ್ಮಾಣ ಆಗಿರುವಂಥದ್ದು, ಅಭದ್ರತೆ ಕಾಣ್ತಿರೋದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಹಾಗಾಗಿ ಸಿದ್ದರಾಮಯ್ಯರನ್ನು ಕಂಡಾಗ ಅವ್ರಿಗೆ ಅಭದ್ರತೆ ಕಾಣ್ಬೋದು, ಪರಮೇಶ್ವರನ ಕಂಡಾಗ ಅಭದ್ರತೆ ಕಾಣ್ಬೋದು, ಇನ್ನು ಯಾರ್ಯಾರನ್ನೋ ಕಂಡಾಗ ಅವ್ರಿಗೆ ಅಭದ್ರತೆ ನಿರ್ಮಾಣ ಆಗ್ತಾ ಈ ರೀತಿಯಾದಂಥ ಹೇಳಿಕೆಯನ್ನು ಕನ್ಫ್ಯೂಸ್ ಆಗಿ ನಮ್ಮ ಬಗ್ಗೆ ಕೊಟ್ಟಿರ್ಬೇಕಷ್ಟೇ. ಸಿಎಂ ಬದಲಾವಣೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. 100ಕ್ಕೆ 100% ಆ ರೀತಿಯಾದ ಏನಿಲ್ಲ.